ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸರ್. ಈ ಕರಾವಳಿಯ ಮಣ್ಣಿನಲ್ಲಿ ಪೆಟ್ರೋಕೆಮಿಕಲ್ ಸೆಸ್ಸನ್ನು ತರುವಂತ ಕೆಲಸ ಆಯಿತು. ಇದರಿಂದ ನಮಗೆ ಏನಾದರೂ ಉಪಯೋಗ ಆಗಿದೆ ಅಂತ ಅನಿಸುತ್ತೆ ನಿಮಗೆ? ಕರಾವಳಿಗೆ ಏನಾದರೂ ಉಪಯೋಗ ಆಗಿದೆ? ಕರಾವಳಿಗೆ ನನ್ನ ಪ್ರಕಾರ ಏನೂ ಉಪಯೋಗ ಆಗಲಿಲ್ಲ. ಒಂದು ಮೊದಲನೇದು ಜನರ ಪ್ರಕಾರ ಇದ್ದದ್ದೇನು, ಅವ್ರು ಹೇಳೋ ಪ್ರಕಾರ ಇದ್ದದ್ದೇನು ಅಂತಂದ್ರೆ ಇಲ್ಲಿ ತುಂಬ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅವರು ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ ಅಂತ ಜನರ ಮುಂದೆ ಇಟ್ಟಿದ್ದಾರಾ? ಅಲ್ಲಿಂದ ಜನರನ್ನ ನಿರ್ವಸಿತರಾದವರಿಗೆ ಪುನಃ ಪರ್ಯಾಯವಾದ ಉದ್ಯೋಗವನ್ನು ಕಲ್ಪಿಸಿಕೊಟ್ಟಿದ್ದೀರಾ, ಜೀವನಾಂಶಕ್ಕೆ ಒದಗಿಸಿಕೊಟ್ಟಿದ್ದೀರಾ? ಈ ಪ್ರಶ್ನೆಗಳೆಲ್ಲ ಬರ್ತದೆ. ಅದಕ್ಕೆ ಯಾವುದಕ್ಕೂ ಕೂಡ ಸರಿಯಾದ ಉತ್ತರ ನಮಗೆ ಇನ್ನೂ ಸಿಕ್ಕಿಲ್ಲ. ಎಷ್ಟು ಮಂದಿ ಇಲ್ಲಿಯವರಿಗೆ ಕರಾವಳಿಯವರಿಗೆ MRP ಯಲ್ಲಿ ಉದ್ಯೋಗ ಕೊಟ್ಟಿದ್ದಾರೆ ಅಥವಾ SS ನಲ್ಲಿ ಉದ್ಯೋಗ ಕೊಟ್ಟಿದ್ದಾರೆ ಕೊಟ್ಟಿದ್ರು ಕೂಡ ಯಾವ ತರ ಉದ್ಯೋಗ ಕೊಟ್ಟಿದ್ದಾರೆ? ನೀವು ಸಬ್ ಕಾಂಟ್ರಾಕ್ಟ್ ಮಾಡಿ ಉಪಗುತ್ತಿಗೆ ಕೊಟ್ಟು ಅಥವಾ ನಿಮಗೆ ಗುತ್ತಿಗೆ ಆಧಾರದ ಮೇಲೆ ಕೆಲವರಿಗೆ ಉದ್ಯೋಗ ಕೊಟ್ಟಿರ್ತೀವಿ. ಸರ್, ಇಲ್ಲಿ ಪೆಟ್ರೋಕೆಮಿಕಲ್ ಸೆಸ್ಸಿನಲ್ಲಿ ಕೆಲಸ ಮಾಡೋದಕ್ಕೆ ನಮ್ಮಲ್ಲಿ ಜನನೇ ಇಲ್ಲ. ನಮ್ಮ ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೆ ಬೆಂಗಳೂರಿಗೆ ಹೋಗಬೇಕು. ಇಲ್ಲಿ ಅಂದ್ರೆ ನಾವು ತಂದದ್ದೇ ಮೂರ್ಖತನ ಅಲ್ವಾ? ಇದು ಪೆಟ್ರೋಕೆಮಿಕಲ್ ಇಂಡಸ್ಟ್ರಿ ಇಲ್ಲಿಗೆ ತಂದು ಹಾಕಿದ್ದು ಮೂರ್ಖತನ ಅಲ್ವಾ? ಇಲ್ಲಿ ಜನ ಕೆಲಸ ಕೊಡ್ಲಿಕ್ಕೆ ಆಗತ್ತೆ? ಅವ್ರಿಗೆ ಕೆಲಸ ಕೊಡ್ತೇವೆ ಅಂತ ಹೇಳಿ ಮಾಡ್ತಾರೆ. ಅಭಿವೃದ್ಧಿ ಆಗಬೇಕು, ನಮ್ಮ ರಾಜ್ಯ ನಮ್ಮ ಪ್ರದೇಶದ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ಕೊಂಡು ನಾವು ಕೆಲಸ ಇಲ್ಲಿ ಮಾಡ್ತೀವಿ. ಆದರೆ ಅವರಿಗೆ ಎಷ್ಟು ಮಂದಿಯನ್ನು ನೀವು ತಗೊಂಡಿದ್ದೀರಿ? ತಗೊಳ್ಳದೇ ಇರುವಾಗ ನೀವು ಈ ತರ ಆಶ್ವಾಸನೆ ಕೊಟ್ಟು ಏನು ಪ್ರಯೋಜನ ಆಗ್ತದೆ? ಅದೇ ಸರ್, ಕೆಮಿಕಲ್ ಇಂಜಿನಿಯರಿಂಗ್ ಕಲಿಸುವಂತ ಕಾಲೇಜುಗಳೇ ಇಲ್ಲ ಅಂತ ಆದ್ರೆ ಮತ್ತೆ ಇಲ್ಲಿಗೆ ಅವರಿಗೆ ಕೆಲಸ ಜನ ಎಲ್ಲಿ ಸಿಗ್ತಾರೆ? ಒರಿಸ್ಸಾದಿಂದಲೇ ತರಬೇಕು. ನಮಗೇನು ಉಪಯೋಗ ಆಯ್ತು? ಅಲ್ಲ, ಕೆಮಿಕಲ್ ಇಂಜಿನಿಯರ್ ಆಗ್ಬೇಕು ಅಂತ ಏನಿಲ್ವಲ್ಲ, ಅಲ್ಲಿ ಬೇರೆ ಬೇರೆ ಉದ್ಯೋಗಗಳಿವೆ. ಅದ್ರಲ್ಲಿ ಈಗ ಮ್ಯಾನೇಜರಿಯಲ್ ಪೋಸ್ಟ್ಗಳಿವೆ. ಅಲ್ಲಿಗೆ ಎಷ್ಟು ಜನ ಇಲ್ಲಿಯವರನ್ನು ತಗೊಂಡಿದ್ದೀರಾ ನೀವು? ಎಷ್ಟೋ ಮ್ಯಾನೇಜ್ಮೆಂಟ್ ಕಾಲೇಜುಗಳಿವೆ ದಕ್ಷಿಣ ಕನ್ನಡದಲ್ಲಿ, ಉಡುಪಿಯಲ್ಲಿ ಎಷ್ಟು ಮಂದಿನ ತಗೊಂಡಿದ್ದೀರಾ? ಅಕೌಂಟ್ಸ್ ಡಿಪಾರ್ಟ್ಮೆಂಟ್ಗಳಿವೆ, ಅಲ್ಲಿ ನಿಮಗೆ ಕ್ವಾಲಿಫೈಡ್ ಅಕೌಂಟೆಂಟ್ಸ್ ಬೇಕಾಗ್ತದೆ. ನಿಮಗೆ ಸಿಕ್ಕಿದೇನು ಸರ್? ಆರೋಗ್ಯದ ಮೇಲೆ ಸಮಸ್ಯೆ ಆಯ್ತು ಅಷ್ಟೇ. ಕೆಲಸ ನಮ್ಮವರಿಗೆ ಪ್ರಯೋಜನ ಅಂತ ಅದನ್ನು ಯಾರು ಪ್ರಯೋಜಿಸಿದಾರೋ ಅವರೇ ಹೇಳ್ಬೇಕಾಗ್ತದೆ, ಜನರ ಮುಂದೆ ಇಡಬೇಕಾಗ್ತದೆ. ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಕೂಡ ಅದನ್ನು ಜನರ ಮುಂದೆ ಇಡಬೇಕಾಗ್ತದೆ. ಲಾಭ ಮಾಡ್ಕೊಂಡದ್ದು ಯಾರು ಅನ್ನುವಂಥದ್ದು ನಮ್ಗೆ ಸಿಕ್ಕಿದ ಲಾಭ ಅಂದ್ರೆ ನಾವು ಸಣ್ಣವರಿರುವಾಗ ಹೆದ್ದಾರಿ ಶಾಲೆಯಲ್ಲಿ, ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇದ್ವಿ. ಆವಾಗ ನಮ್ಗೆ ಇದಕ್ಕೆ ಮಧ್ಯೆ ನಮ್ಗೆ ಯೂರಿನ್ ಬ್ರೇಕ್ ಆದಾಗೆಲ್ಲ ಬಸ್ ಎನಿಸ್ತಾ ಇದ್ವಿ, ವಾಹನ ಓಡಾಟದ್ದು. ಒಂದು 5 ನಿಮಿಷದ ಬ್ರೇಕ್ ಅಲ್ಲಿ 4-5 ವಾಹನ ಸಿಕ್ಕಿದ್ರೆ ದೊಡ್ಡದು. ಈಗಿನ ಮಕ್ಕಳಿಗೆ ಪುರ್ಸತ್ತಿಲ್ಲದೆ ಎನಿಸ್ಬೋದು. ಇವರ ಟ್ಯಾಂಕರ್ಗಳು, ಇವರ ವಾಹನಗಳು ಓಡಾಡ್ತದೆ ಬಿಟ್ರೆ ಇನ್ನು ಯಾವ ಲಾಭ ಕೂಡ ಇಲ್ಲ. ಇನ್ನು ಬಹಳ ಚಾಲಾಕಿ ಮನುಷ್ಯರು ಏನಾದ್ರೂ ಸ್ವಲ್ಪ ಗಳಿಸಿದ್ದಾರೆ. ಏನಾದ್ರೂ ಮಾಡುವಂತ ಚಾಲಾಕಿತನ ಇರುವಂತ ಕೆಲವರಿಗೆ ಒಂದಿಷ್ಟು ಉಪಗುತ್ತಿಗೆಗಳು, ಒಂದಿಷ್ಟು ಬೇರೆ ಬೇರೆ ರೀತಿಯ ಪರ್ಯಾಯ ಪೂರಕ ಇದೆಲ್ಲ ಮಾಡಿಕೊಟ್ಟು ಲಾಭಗಳು ಸಿಕ್ಕಿದ್ದು ಬಿಟ್ರೆ ಇನ್ನೇನಿಲ್ಲ. ಉದ್ಯೋಗ ಯಾರಿಗೆ ಕೊಟ್ಟಿದ್ದಾರೆ? ಜಾಗ ಕೊಟ್ಟವರಿಗೆ ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಉದ್ಯೋಗ ಕೊಡ್ಲಿಕ್ಕೆ ಇವರಿಗೆ ಆಗಿಲ್ಲ. ಜಾಗ ಕೊಟ್ಟವ್ರಿಗೆ ಇನ್ನು ಬೇರೆಯವ್ರಿಗೆ. ಜನಾರ್ದನ ಪೂಜಾರಿ ಅವರು SEZ ಬಂದಾಗ ನಮ್ಗೂ ಅವ್ರಿಗೂ ದೊಡ್ಡ ಜಗಳ ಆಗಿತ್ತು. ನಾವು SEZ ಅನ್ನುವಂಥದ್ದು ಒಂದು ರಾಷ್ಟ್ರದ ಒಳಗಡೆ ಇನ್ನೊಂದು ರಾಷ್ಟ್ರ ಅಂತ ಹೇಳಿ ಒಂದು ಇದನ್ನೇ ಮಾಡಿದ್ವಿ, ಸೆಮಿನಾರ್. ರಾಮಚಂದ್ರ ಭಟ್ ಅಂತ ಒಬ್ರು ಫಿಶರೀಸ್ ನಲ್ಲಿ ಒಬ್ರು ಇರಲ್ಲ, ಅವ್ರನ್ನೇ ಕರ್ಕೊಂಡು ಫಸ್ಟ್ DYFA ಮಾಡಿದ್ದು. SEZ ಬರುವಾಗ ಫಸ್ಟ್ ಸೆಮಿನಾರ್ ಮಾಡಿದ್ ನಾವು. ಅವ್ರು ಬಂದು ಮಾತಾಡಿದ್ರು. ಆವಾಗ ನಾವು ದೊಡ್ಡ ಚರ್ಚೆ ಮಾಡಿದಾಗ ಇವರೆಲ್ಲ ಇದು 10,000 ಉದ್ಯೋಗ ಬರ್ತದೆ, 20,000 ಉದ್ಯೋಗ ಬರ್ತದೆ ಪೂಜಾರಿಗಳು ಹೇಳಿದ್ರು, ಜನಾರ್ದನ ಹಿರಿಯ ರಾಜಕಾರಣಿ. ಆದ್ರೆ ಈಗ ಲೆಕ್ಕ ಹಾಕ್ಲಿ, 20,000 ಉದ್ಯೋಗ ಸಿಕ್ಕಿರ್ಬೋದು. ಯಾವ ಸಿಕ್ಕಿರು? ಒರಿಸ್ಸಾದವರಿಗೆ, ನೀವೇ ಜಾರ್ಖಂಡ್ನವರಿಗೆ, ಬೆಂಗಾಲ್ನವರಿಗೆ ಕಾರ್ಮಿಕ ಯಾವ್ದು ಈ ಉದ್ಯೋಗ? ಯಾವ ಉದ್ಯೋಗ? ಗುತ್ತಿಗೆದಾರರ ಹತ್ರ ಹೋಗಿ ಬಂದು ಜೀತ ಮಾಡುವಂತ ಕೆಲಸ ಸಿಕ್ಕಿದೆ. ಊರಿನವರಿಗೆ ಪರ್ಮನೆಂಟ್ ಉದ್ಯೋಗ ಸಿಕ್ಕಿದ್ಯಾ? ಈಗ ಒಂದು ಇವರು ಶ್ವೇತ ಪತ್ರ ಪ್ರಕಟಿಸ್ಲಿ. ನಮ್ಮ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಇದಾರಲ್ಲ, ಅವರಿಗೆ 18 ತಾರೀಕಿಗೆ ಪೌರ ಸನ್ಮಾನ ಮಾಡ್ತಾ ಇದ್ದಾರೆ, ನಂಬರ್ 1 ಅಂತ. ಅವರು ಅವತ್ತೊಂದು ಶ್ವೇತ ಪತ್ರ ಪ್ರಕಟಿಸ್ಲಿ. MRPL ನಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ, SEZ ನಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ, UPSL ನಲ್ಲಿ ಎಷ್ಟಾಗಿದೆ, ಇದರಲ್ಲಿ ಎಷ್ಟು ಊರಿನವರಿದ್ದಾರೆ, ಇಷ್ಟೇ ಹೊರಗಿನವರಿದ್ದಾರೆ. ಊರಿನವರು ಇರೋದ್ರಲ್ಲಿ ಮನೆ ಜಾಗ ಕಳ್ಕೊಂಡವರು ಎಷ್ಟು, ಜಾಗ ಕಳ್ಕೊಳ್ಳದೆ ಇರುವ ಬೇರೆಯವರಿಗೆ ಎಷ್ಟು ಸಿಕ್ಕಿದೆ, ಇದೆಲ್ಲವನ್ನು ಕೂಡ ಪ್ರಕಟಿಸಲಿ. ಗುತ್ತಿಗೆ ಆಧಾರದಲ್ಲಿ ಎಷ್ಟು, ಕಾಂಟ್ರಾಕ್ಟ್ ಬೇಸ್ ನಲ್ಲಿ ಎಷ್ಟು ಜನ ಇದ್ದಾರೆ, ಕಾಂಟ್ರಾಕ್ಟ್ ಬೇಸ್ ನಲ್ಲಿ ಇರುವವರಿಗೆ ಸಂಬಳ ಎಷ್ಟು, ಪರ್ಮನೆಂಟ್ ಆಗಿ ದುಡಿತಾ ಇರುವಂತಹ ಹೊರ ರಾಜ್ಯದವರಿಗೆ ಇರುವ ಸಂಬಳ ಎಷ್ಟು, ಇದೆಲ್ಲವನ್ನ ಶ್ವೇತಪತ್ರ ಪ್ರಕಟಣೆ ಮಾಡಿದ್ರೆ ಆವಾಗ ಗೊತ್ತಾಗ್ತದೆ ಸತ್ಯ ಏನು ಅಂತ. ಸರ್, ಅದೇ ನಮ್ಮ ರಾಜಕಾರಣಿಗಳು ಉದ್ಯೋಗ ಸೃಷ್ಟಿಯ ಹೆಸರ ಮರೀಚಿಕೆಯ ಬೆನ್ನೇರಿ ಹೋಗ್ತಾ ಇದಾರ. ಅಂದ್ರೆ ಏನು ಕೇಳಿದ್ರು ಹೇಳ್ತಾರೆ ಉದ್ಯೋಗ ಸೃಷ್ಟಿ ಆಗತ್ತೆ ಅಂತ ಹೇಳಿ ಇಲ್ಲದ ಸಲ್ಲದನ್ನೆಲ್ಲ ತಂದು ಇಲ್ಲಿ ಡಂಪಿಂಗ್ ಯಾರ್ಡ್ ಮಾಡಿದ್ರೆ ಊರು ಉಳಿಯೋದಕ್ಕೆ ಸಾಧ್ಯ ಇದೆಯಾ? ಊರು ಉಳಿದು ಹೇಗೂ ಸಾಧ್ಯ ಇಲ್ಲ. ನೀವು ಯಾಕೆ ಮರೀಚಿಕೆಯನ್ನ ಜನರಿಗೆ ಕೊಡ್ತೀರಾ? ನೀವು ಬಹುಶಃ ರಾಜಕೀಯದಲ್ಲಿ ನೀವು ಮೇಲೆ ಮೇಲೆ ಬರಬೇಕೆಂಬ ಉದ್ದೇಶನ ಮಾತ್ರ ಹಾಗೆ ಮಾಡ್ತಾ ಇದ್ದಾಗೆ ಕಾಣ್ತದೆ. ಉದ್ಯೋಗ ಸೃಷ್ಟಿ ಅಂತ ನಮ್ಮ ಇಲ್ಲಿಯವರಿಗೇನೆ, ಇಲ್ಲಿ ಕ್ವಾಲಿಫೈಡ್ ಆದವರಿಗೂ ಕೂಡ ಅವರು ಕೊಟ್ಟಿಲ್ಲ ಅಂತ ಹೇಳೋದಕ್ಕೆ ಅನೇಕ ಉದಾಹರಣೆಗಳಿದೆ. ನಾನು ವೈಯಕ್ತಿಕ ನೆಲೆಯಲ್ಲಿ ಹೇಳಿದ್ರೆ ನನ್ನ ಹತ್ತಿರದ ನೆರೆಯವರೇ ಒಬ್ಬರಿದ್ದಾರೆ. ಅವನು ಡಿಪ್ಲೊಮಾ ಮಾಡಿದಾನ ಹುಡುಗ, ಇಂಜಿನಿಯರಿಂಗ್ ಅಲ್ಲಿ ಡಿಪ್ಲೊಮಾ ಮಾಡಿಬಿಟ್ಟು ಇದೇ MRPL ಉಪಗುತ್ತಿಗೆ ಒಂದು ಕಂಪನಿಯಲ್ಲಿ
ಕನ್ಸ್ಟ್ರಕ್ಷನ್ ಸೈಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದ. 1 ವರ್ಷ ಕಾಂಟ್ರಾಕ್ಟ್ ಇದ್ದದ ಅವನಿಗೆ. ಕಾಂಟ್ರಾಕ್ಟ್ ಆದ್ಮೇಲೆ ನೀನು ಬೇಡ ಅಂತ ಹೇಳಿದ್ರು. ಅವನಿಗೆ ಪಾಪ ಕೆಲಸ ಹುಡ್ಕೊಂಡು ಅಲ್ಲೆಲ್ಲೋ ಹೋಗಿದ್ದಾನೆ, ಅವನಿಗೆ ಮಿಡ್ಲ್ ಈಸ್ಟ್ಗೆ ಹೋಗಿದ್ದಾನೆ. ಯಾಕೆ ಹೋಗ್ಬೇಕಾಗಿತ್ತು? ಇಲ್ಲಿ ಕೆಲಸ ತಗೊಳ್ಳಿಕ್ಕೆ ಆಗುದಿಲ್ಲ, ನೀವು ಕೆಲಸ ಉದ್ಯೋಗ ಸೃಷ್ಟಿ ಆಗ್ತದೆ ಅಂತ ಹೇಳ್ತೀರಾ. ಎಲ್ಲಿದೆ ಉದ್ಯೋಗ? ನಮ್ಮವರಿಗೆ ಭ್ರಮೆಯನ್ನೇ ಸೃಷ್ಟಿ ಮಾಡಿ ಭ್ರಮೆಯನ್ನ ಮಾತ್ರ ನೀವು ಸೆಲ್ಲಿಂಗ್ ದಿ ಡ್ರೀಮ್ಸ್ ಅಂತ ಅಷ್ಟೇ. ಯು ಆರ್ ಓನ್ಲಿ ಸೆಲ್ಲಿಂಗ್ ದಿ ಡ್ರೀಮ್ಸ್ ಅಷ್ಟೇ ಮಾಡೋದು, ಮತ್ತೇನ್ ಮಾಡ್ತಾ ಇಲ್ಲ ನೀವು ಅಂತ. ಎಸ್ ಮುನೀರ್ ಅವ್ರೆ, ಅದೇ ಸಂಸದರ ಜವಾಬ್ದಾರಿ ಇದ್ದಂಥದ್ದು ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅನ್ನುವಂಥದ್ದು. ಇಲ್ಲಿ ಉದ್ಯೋಗ ಸೃಷ್ಟಿ ಆಗತ್ತೆ. MRPL ನಿಂದ ಆಗಿಲ್ಲ. ಮುಂದೆ ನಿಡ್ಡೋಡಿಯನ್ನ ತರೋದಕ್ಕೆ ಹೊರಟಿದ್ದಾರೆ. ನಿಡ್ಡೋಡಿಯಲ್ಲಿ UMPP ಮಾಡ್ತೀವಿ ಅನ್ನುವಂಥದ್ದು. ಇದನ್ನು ಒಪ್ಪಿಕೊಳ್ಳಬಹುದಾ? ಉದ್ಯೋಗ ಸೃಷ್ಟಿಯ ಕಾರಣವನ್ನ ಹೇಳಿಕೊಂಡು ಇಲ್ಲಿ ಇಲ್ಲದ ಜನರ ಆರೋಗ್ಯದ ಮೇಲೆ ಸಮಸ್ಯೆ ಆಗುವಂತ ಇಂಡಸ್ಟ್ರಿಗಳನ್ನ ತರುವಂತದ್ದು. ನೋಡಿ, ಇನ್ನೂ ಜನ ಒಪ್ಪಿದ್ರೆ ಇಲ್ಲಿ ಜನರನ್ನೇ ನಾವು ಮೂರ್ಖರಂತ ದೂರ್ಬೇಕಾಗ್ತದೆ. ಆರಂಭದಲ್ಲಿ ಕೈಗಾರಿಕೆಗಳು ಇರ್ಬೋದೇನಂತ ನಂಬಬಹುದು. ಆದ್ರೆ 25 ವರ್ಷದ ಅನುಭವ ಇದೆ. ಈ MCF, ಕುದುರೆಮುಖ, ಹಾರ್ಬರ್ ಎಲ್ಲ ಬಿಟ್ಬಿಡಿ. ಅದು ಒಂದು ಟೈಮಲ್ಲಿ ಒಂದಿಷ್ಟು ಉದ್ಯೋಗ ಸೃಷ್ಟಿ ಮಾಡಿ, ಅದು ಬೇರೆ. ಈ ಕೆಮಿಕಲ್, ಪೆಟ್ರೋಲಿಯಂ ಪ್ರೊಡಕ್ಷನ್ ಅದು ಇದೇನು ಇರ್ಲಿಲ್ಲ, ಇದಿತ್ತು, ಫರ್ಟಿಲೈಸರ್ಸ್ ಇತ್ತು, ಅದು ಬೇರೆ. ಆದ್ರೆ ಅದರಲ್ಲಿ ಉದ್ಯೋಗ ಸೃಷ್ಟಿಯಾಗಿತ್ತು. ಆದ್ರೆ MRPL ಏನೊಂದು 1990ರಲ್ಲಿ ಆರಂಭ ಆಯ್ತು. ಅಲ್ಲಿಂದ ಬಂದಿರುವಂತ BSF ನಿಂದ ಹಿಡಿದು ಈಗಿನ MSc ವರೆಗೆ ಇಷ್ಟೆಲ್ಲ ಕೈಗಾರಿಕೆಗಳನ್ನ ತಂದ್ರಿ, ನೀವು ಉದ್ಯೋಗ ಕೊಟ್ಟಿಲ್ಲ. ನೀವು ಇಲ್ಲಿಯ ವಿದ್ಯಾವಂತ ಯುವಕರು ಈಗಲೂ ಕೂಡ ಡಿಗ್ರಿ ಕ್ಯಾಂಪಸ್ ಸಿಲೆಕ್ಷನ್ ಎಲ್ಲಾದ್ರೂ ಕಂಪನಿ ಇಂಡಿಯಾದೊಳಗಡೆ ಆಗ್ಲಿಲ್ಲ ಅಂದ್ರೆ ಮಿಡ್ಲ್ ಈಸ್ಟಿಗೋ ಅಥವಾ ಯುರೋಪ್ ಕಂಟ್ರಿಗೋ ಹೋಗುವಂತ ಇದು ನೋಡ್ತಾರೆ ಹೊರತು ನಮ್ಮ ಈ ಕೈಗಾರಿಕೆಯಲ್ಲಿ ಅವ್ರಿಗೆ ಉದ್ಯೋಗ ಸಿಗೋದು ಇಲ್ಲ. ಅದರಿಂದಾಗಿ ಇನ್ನೂ ನೀವು ನಿಡ್ಡೋಡಿಯನ್ನು ಒಪ್ಕೊಂಡ್ರಿ. ಇನ್ನು ನೀವು ಬೇರೆ ಬೇರೆ ಕೈಗಾರಿಕೆ ಏನು PCPIR ಅದು ಇದೆಲ್ಲ ತರುವ ಪ್ಲಾನ್ ಇದೆ. ಇದೆಲ್ಲವನ್ನು ನೀವು ಜನ ಇಲ್ಲಿಂದ ಒಪ್ಕೊಂಡ್ರೆ ನಿಮ್ಗಿಂತ ಮೂರ್ಖರು ಇನ್ಯಾರಿಲ್ಲ. ನಾವು ಕಳೆದುಕೊಂಡದೇ ಜಾಸ್ತಿ. ನಮ್ ಕಣ್ಣೆದುರು ಇದೆ ಸತ್ಯ, ಕಣ್ಣೆದುರು ಸತ್ಯ ಇದೆ. ನಮ್ಗೆ ಏನು ಸಿಕ್ಕಿಲ್ಲ, ನಾವೆಲ್ಲವನ್ನು ಕಳ್ಕೊಂಡಿದೀವಿ. ನಮ್ಮ ಇಲ್ಲಿ ಆಸುಪಾಸಿನಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿದ ಕೃಷಿ ಕೂಲಿಕಾರರು ಇದ್ರು, ಬೇರೆ ಬೇರೆ ಕೂಲಿ ಕೆಲಸಗಾರರು ಇದ್ರು. ಅವರಲ್ಲಿ ಎಲ್ಲಿ ಹೋದ್ರು? ಅವರ ಜೀವನ ನರಕ ಹೋಯ್ತು. ಅವರಿಗೆ ಎಲ್ಲೋ ಒಂದು 2 ಸೆನ್ಸ್ ಭೂಮಿ ಖರೀದಿ ಮಾಡುವಂತ ಚೈತನ್ಯ ಇಲ್ಲ, ಒಂದು ಮನೆ ಕಟ್ಟಿಕೊಳ್ಳಿಕ್ಕೆ ಚೈತನ್ಯ ಇಲ್ಲ, ಎಲ್ಲೆಲ್ಲ ಹೋಗಿ ಹಾಳಾಗಿ ಹೋಗಿದ್ದಾರೆ. ಸರ್, ಅದೇ ಇದು ಯಾವ ಕಡೆಗೆ ದಾಪುಗಾಲ ಆಗ್ತಾ ಇದೆ. ನೀವು ಉದ್ಯೋಗ ಸೃಷ್ಟಿ ಬಗ್ಗೆ ನಾವು ಈಗ ಹೇಳುದಿದ್ರೆ, ಅವರು ಎಷ್ಟು ಅದರಲ್ಲಿ ಬಂಡವಾಳ ಹೂಡಬೇಕು ಅಂತ ನೀವು ಆಲೋಚನೆ ಮಾಡ್ಕೊಳ್ಳಿ. ಸಾವಿರಾರು ಕೋಟಿ ರೂಪಾಯಿ ಬಂಡವಾಳ ಹೂಡಿ ಎಷ್ಟು ಉದ್ಯೋಗ ಸೃಷ್ಟಿ ಮಾಡ್ತಾರೆ. 500 ಉದ್ಯೋಗಗಳನ್ನ 1,000ವನ್ನ 2,000ನ ಕ್ರಿಯೇಟ್ ಮಾಡ್ತಾರೆ ಅವರು. ನೀವು ಅದನ್ನ ನೀವು ಇನ್ನೊಂದಕ್ಕೆ ಹೋಲಿಸಬೇಕು. ನಮ್ಮ ಇಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ಗಳಿವೆ, ಬೈಕಂಪಾಡಿಯಲ್ಲಿ ಇರ್ಬೋದು, AID ಇರ್ಬೋದು. ಅಲ್ಲಿ ಪ್ರತಿಯೊಂದು ಯೂನಿಟ್ ಕೂಡ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗ್ತದೆ ಅವರು. 5 ಲಕ್ಷ ಇರ್ಬೋದು, 1 ಕೋಟಿ ಇರ್ಬೋದು. ಅಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿ ಮಾಡ್ತಾರೆ. ನೀವು ಬೈಕಂಪಾಡಿ ಅಥವಾ AID ಅಂತ ಇಂಡಸ್ಟ್ರಿಯಲ್ ಎಸ್ಟೇಟ್ಗಳಲ್ಲಿ ಮಾಡಿದ ಉದ್ಯೋಗ ಸಾವಿರಾರು ಗಟ್ಟಲೆ ಇದೆ. ಅದೇ ನೀವು MRPL ನಲ್ಲಿ ಎಷ್ಟೋ ಸಾವಿರ ಗಟ್ಟಲೆ, ಕೋಟಿ ಗಟ್ಟಲೆ, 1000 ಕೋಟಿ ಅಷ್ಟು ದುಡ್ಡು ಹಾಕಿ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ರಿ ಅಂತ. ಆದ್ದರಿಂದ ದೊಡ್ಡ ದೊಡ್ಡ ಕೈಗಾರಿಕೆಗಳಿಂದ ನಿಮ್ಗೆ ಕೆಮಿಕಲ್ ಸೆಸ್ಗಳು ಇಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ. ನಾವು ಮಾಡಿದೀವಲ್ಲ ಮೊದಲು. ಇಂಡಸ್ಟ್ರಿಯಲ್ ಎಸ್ಟೇಟ್ಗಳಲ್ಲಿ ಎಷ್ಟೆಷ್ಟೋ ಕೈಗಾರಿಕೆಗಳು ಬಂದಿವೆ. ಸಣ್ಣ ಸಣ್ಣ ಮೀಡಿಯಂ ಉದ್ಯೋಗಗಳು, ಇಂಡಸ್ಟ್ರೀಸ್ ಬಂದಿವೆ, ಸ್ಮಾಲ್ ಇಂಡಸ್ಟ್ರೀಸ್ ಬಂದಿವೆ. ಅವುಗಳಿಗೆ ಬೇಕಾದ ಸೌಕರ್ಯವನ್ನ ಸರ್ಕಾರ ಕೊಡ್ತಾ ಇರಲಿಲ್ಲ. ಹಾಗಾದ್ರೆ ನಮ್ಮದು ಕಲ್ಪನೆ ಮಾತ್ರ. ಕೆಮಿಕಲ್ ಸೆಸ್ ಬಂದ್ರೆ ಎಲ್ಲರಿಗೆ ಯಾವುದೇ ಆಗುತ್ತೆ ಅನ್ನುವಂಥದ್ದು ಕಲ್ಪನೆ ಮಾತ್ರ. ಹೌದು, ಯಾವುದೇ ಊರಿನಲ್ಲೂ ಕೂಡ ದೊಡ್ಡ ದೊಡ್ಡ ಕೈಗಾರಿಕೆಗಳಿಂದ ಉದ್ಯೋಗ ಸೃಷ್ಟಿ ಆಗ್ತದೆ ಅಂತ ಹೇಳುದು ಭ್ರಮೆ ಮಾತ್ರ. ಯಾಕಂದ್ರೆ ಈಗ ಪೂರ್ತಿ ಗಣಕೀಕರಣ ಆದದ್ರಿಂದ ಮೊದಲು 1,000 ಬೇಕಾದಲ್ಲಿ ಈಗ 100 ಜನರಲ್ಲಿ ಅಥವಾ 50 ಜನರಲ್ಲಿ ಕೆಲಸ ಮಾಡಿಬಿಡ್ಬೋದು ಅವರು. ಬ್ಯಾಂಕ್ಗಳನ್ನೇ ತಗೊಳ್ಳಿ ನೀವು, ಮೊದಲು ಎಷ್ಟು ಬೇಕಿತ್ತು ಅಷ್ಟು ಜನರ ಕೆಲಸ ಒಬ್ಬರೇ ಮಾಡಿಬಿಡ್ಬೋದು. ಯಾವುದೇ ಉದ್ಯೋಗ ತಗೊಳ್ಳಿ ನೀವು, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಇರಲಿ, ಸರ್ವಿಸ್ ಇಂಡಸ್ಟ್ರಿಯಲ್ಲಿ, ಅದನ್ನೆಲ್ಲ ಯಾಂತ್ರೀಕರಣ ನೀವು ಗೊಳಿಸುವುದರಿಂದ ಜನರ ಅಗತ್ಯವೇ ನಿಮಗೆ ಬರುತ್ತೆ. ಇದರ ಎಂಡ್ ಏನು ಅಂತ ಅನ್ಕೊಳ್ತೀರಿ? ದಕ್ಷಿಣ ಕನ್ನಡ ಅಥವಾ ಈ ಕರಾವಳಿಯ ಮಣ್ಣಿನಲ್ಲಿ ಲೆಕ್ಕಕ್ಕಿಂತ ಜಾಸ್ತಿ ಇಂಡಸ್ಟ್ರಿಗಳು ಬರುವಂತದ್ದು, ಅದು ಪರಿಸರಕ್ಕೆ ಮಾರಕವಾಗುವಂತ ಇಂಡಸ್ಟ್ರಿಗಳನ್ನ ತರುವಂತದ್ದು, ಇದರ ಎಂಡ್ ಏನು ಅಂತ ಅನ್ಕೊಳ್ತೀರಿ ನೀವು? ನಮ್ಮ ದಕ್ಷಿಣ ಕನ್ನಡ ಒಂದು ಕಾಲಕ್ಕೆ ಸಸ್ಯ ಶ್ಯಾಮಲೆಯಾಗಿದ್ಲು. ದಕ್ಷಿಣ ಕನ್ನಡ ನಾವು ಸಸ್ಯ ಶ್ಯಾಮಲೆ ಅಂತ ಯಾವ್ದು ಹೇಳ್ತೀರಲ್ಲ, ಹಸಿರಾಗಿತ್ತು. ಬಹುಶಃ ಇನ್ನೊಂದು 20 ವರ್ಷ ಕಳೆದ ಮೇಲೆ ನಾವೆಲ್ಲೂ ಹಸಿರು ಕಾಣ್ಲಿಕ್ಕಿಲ್ಲ. ಹಸಿರು ಕಾಣದಿದ್ರೆ ಏನಾಗ್ತದೆ ಅಂತ ನಮಗೆಲ್ಲರೂ ಗೊತ್ತಿದ್ದದೆ. ಬಹುಶಃ ಇಲ್ಲಿ ಜನರಿಗೆ ಸರಿಯಾದ ಉದ್ಯೋಗ ಇಲ್ಲದೆ ನಾವು ನಿರಂತರವಾಗಿ ವಲಸೆ ಹೋಗ್ಬೇಕಾಗ್ತದೆ. ಹುಡುಗರು, ಇಲ್ಲಿಯ ವಿದ್ಯಾವಂತರ ಯುವಕರು ಬೇರೆ ಕಡೆ ಹೋಗ್ಬೇಕಾಗ್ತದೆ. ಮತ್ತೆ ಇಲ್ಲಿಯ ಬಡವರು ಅಂತ ಯಾರು ಇರ್ತಾರ, ಸಣ್ಣ ಸಣ್ಣ ಭೂ ಹಿಡಿದು ಅವ್ರ ಭೂಮಿ ಕಳ್ಕೊಂಡು ಅವ್ರು ಏನು ಮಾಡ್ಬೇಕನ್ನೋ ಒಂದು ಪ್ರಶ್ನೆ ಬರ್ತದೆ. ನಾವು ಅಭಿವೃದ್ಧಿಯ ಹೆಸರಿನಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನ ಇಂಥ ಕೆಮಿಕಲ್ ಫ್ಯಾಕ್ಟ್ರೀಸ್ ಅನ್ನು ಮಾಡಿಬಿಟ್ಟು ಒಂದು ನಮ್ಮ ವಾತಾವರಣ ನಾವು ಕಶ್ಮಲಗೊಳಿಸ್ತೇವೆ. ನಾವು ಜನರಿಗೆ ಉದ್ಯೋಗವನ್ನು ಕೊಡ್ಲಿಕ್ಕೆ ಆಗುದಿಲ್ಲ ನಮ್ಮಿಂದ. ಇದರಿಂದ ಬಡತನ ಮತ್ತು ಕೂಡ ಹೆಚ್ಚಾಗ್ತದಷ್ಟು ಅದರಿಂದ ಪ್ರಯೋಜನ ಆಗುದಿಲ್ಲ ಅಂತ ನನ್ನ ಮತ್ತೆ ಅಸಮಾನತೆಗಳು ಕೂಡ ಹೆಚ್ಚಾಗಬಹುದು ಅಂತ ನನಗೆ. ಎಸ್ ಮುನೀರ್ ಅವರೇ, ಕೊನೆಯದಾಗಿ ಅಂದ್ರೆ ಈ ವ್ಯವಸ್ಥೆ ಹೀಗೆ ನಡ್ಕೊಂಡು ಹೋದ್ರೆ ಊರು ದಕ್ಷಿಣ ಕನ್ನಡ ಅಥವಾ ಕರಾವಳಿ ಉಳಿಯುತ್ತೆ ಅನ್ನುವಂತ ನಂಬಿಕೆ ಇದೆಯಾ ನಿಮಗೆ? ಹೀಗೆ ಹೋದ್ರೆ ಕರಾವಳಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಒಂದು ನಾವೆಲ್ಲರೂ ಕೂಡ ಈ ಜಿಲ್ಲೆಯನ್ನು ಬಿಟ್ಟು ಹೋಗೋ ಪರಿಸ್ಥಿತಿ ಬರ್ಬೋದು ನಾವಾಗಿ. ಏನೇ ಇದ್ರೂ ಕೂಡ ನಮ್ಗೊಂದು ವಿಶ್ವಾಸ ಬೇಕು. ನಾನಂತ ಆ ವಿಶ್ವಾಸವನ್ನು ಇಟ್ಟಿದ್ದೀನಿ. ಇವತ್ತೆಲ್ಲ ನಾಳೆ ಈ ಜನ ಎಚ್ಚರಗೊಳ್ತಾರೆ. ಕೈಗಾರಿಕೆಗಳು ಬೇಡ ಅಂತ ನಾನು ಖಂಡಿತ ಹೇಳಲ್ಲ.
ತೀರಾ ನಾವು ಕೈಗಾರಿಕೆಗಳನ್ನ ಬಿಟ್ಟು ಬದುಕಲಿಕ್ಕೆ ಆಗಲ್ಲ, ಈಗಿನ ಕಾಲಘಟ್ಟದಲ್ಲಿ ಬದುಕಲಿಕ್ಕೆ ಆಗಲ್ಲ. ಆದ್ರೆ ಇಲ್ಲಿ ಬರುವಂತ ಕೈಗಾರಿಕೆಗಳು ಯಾವುದು, ಮತ್ತೆ ಇಲ್ಲಿಯ ಉದ್ಯೋಗ ಸೃಷ್ಟಿಗೆ, ಇಲ್ಲಿಯ ಆರ್ಥಿಕ ಅಭಿವೃದ್ಧಿಗೆ, ಇಲ್ಲಿಯ ಮಣ್ಣಿಗೆ, ಇಲ್ಲಿಯ ಮೀನುಗಾರಿಕೆ, ಇಲ್ಲಿಯ ಕೃಷಿ, ಇಲ್ಲಿಯ ಇನ್ನೊಂದು ಇದಕ್ಕೆಲ್ಲ ಸೂಟ್ ಆಗುವಂತಹದ್ದು ಮತ್ತು ಉದ್ಯೋಗವನ್ನು ಸೃಷ್ಟಿ ಮಾಡುವಂತಹ ಕೈಗಾರಿಕೆಗಳು ಯಾವುದು ಅಂತ ಆಯ್ಕೆ ಮಾಡ್ಕೊಂಡು ತರುವಂತಹ ಜನಪ್ರತಿನಿಧಿಗಳು ಬರ್ಬೇಕಾಗ್ತದೆ. ಮತ್ತು ಆ ರೀತಿಯಲ್ಲಿ ಜನರ ಚಳವಳಿಗಳು ಎದ್ದು ಬರ್ಬೇಕಾಗತ್ತೆ. ಈಗಾಗಲೇ ಜನ ಸಾಕಷ್ಟು ಅನುಭವಿಸಿದ್ದಾರೆ. ನನ್ಗನಿಸ್ತದೆ ಇವತ್ತರ ನಾಳೆ ಇದು ಅತಿಯಾದಾಗ ಜನ ಇದ್ರ ವಿರುದ್ಧ ತಿರುಗಿ ಬೀಳ್ತಾರೆ. ಆದ್ರೆ ಅತಿಗೆ ಹೋಗುವವರೆಗೆ ಕಾಯದೆ ಜನ ಈಗಲೇ ಪ್ರಜ್ಞಾವಂತರಾದ್ರೆ ಏನಾದ್ರೂ ಒಂದಿಷ್ಟು ನಮ್ಮ ಜಿಲ್ಲೆ ಜನರಿಗೆ ಬದುಕಲಿಕ್ಕೆ ಸಹ್ಯವಾದಂತಹ ಜಿಲ್ಲೆಯಾಗಿ, ಭೂಮಿಯಾಗಿ ಉಳಿದಿತ್ತು. ಇಲ್ಲ ಆದ್ರೆ ಕೇವಲ ನೆನಪುಗಳಲ್ಲಷ್ಟೇ, ನಮ್ಮ ಹಳೆಯ ಗತಕಾಲದ ನೆನಪುಗಳಷ್ಟೇ ಅದು ಮಾತ್ರ ನಮ್ಗೆ ಉಳಿತದೆ. ಇಲ್ಲಿಯ ಕರಾವಳಿಯ ಇಂಥ ಗುಡ್ಡ, ಕಾಡು, ತೊರೆ, ಮಾವಿನ ತೋಪು, ಇದು ಗೇರು ಬೀಜದ ತೋಪುಗಳು, ಇದೆಲ್ಲ ನಮ್ಗೆ ಕೇವಲ ಫೋಟೋಗಳಿಗೆ ನೆನಪುಗಳಾಗಿ ಮಾತ್ರ ಉಳಿತದೆ. ಎಸ್ ಮುನೀರ್ ಅವರೇ, ಧನ್ಯವಾದಗಳು ಈ ಡಿಸ್ಕಷನ್ ಭಾಗವಹಿಸಿದ್ದಕ್ಕೆ. ಸರ್, ತಮಗೂ ಕೂಡ ಧನ್ಯವಾದಗಳು. ಇದು ಇವತ್ತಿನ ವಿಶೇಷ. ಕರಾವಳಿ ಡಂಪಿಂಗ್ ಯಾರ್ಡ್ ಒಂದು ರೀತಿಯಲ್ಲಿ ಆತಂಕದ ದಿನಗಳನ್ನ ನಾವು ಎದುರಿಸ್ತಾ ಇದ್ದೇವೆ. ಒಂದಂತೂ ನಾವು ಗಮನಿಸಿದ ಹಾಗೆ ಭೂತಾನ್ ಅನ್ನುವಂಥ ಸಣ್ಣ ದೇಶಕ್ಕೆ ಪರಿಸರದ ಮೇಲೆ ಇರುವಷ್ಟು ಕಾಳಜಿ ನಾವು ಬುದ್ಧಿವಂತರು ಅಂತ ಹೇಳಿಸಿಕೊಂಡ ನಮಗೆ ಇಲ್ಲ ಅನ್ನುವಂಥದ್ದು ದುರಂತ. ಏನು ನಮ್ಮ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ, ಜನರ ಆರೋಗ್ಯದ ಮೇಲೆ ಸಮಸ್ಯೆಗಳಾಗ್ತಾ ಇದೆ, ಜನ ಜೀವನದ ಮೇಲೆ ಸಮಸ್ಯೆಗಳಾಗ್ತಾ ಇದೆ. ನಮ್ಮ ಜನಪ್ರತಿನಿಧಿಗಳು ಯಾರೂ ಮಾತಾಡ್ತಾ ಇಲ್ಲ. ಯಾಕೆ ಅನ್ನುವಂಥದ್ದು ನಾವು ಚುನಾವಣೆಯ ಸಂದರ್ಭದಲ್ಲೂ ಪ್ರಶ್ನೆ ಮಾಡೋದಿಲ್ಲ. ಅವರಿಗೆ ಅದು ಕೂಡ ಯಾರು ಕೇಳೋರು ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಂದಕ್ಕೆ ಏನು ಅನ್ನುವಂಥ ಆತಂಕ ಎಲ್ಲರನ್ನ ಕಾಡ್ತಾ ಇದೆ. ಇದು ಇವತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.